ಕರ್ನಾಟಕಕ್ಕೆ ಬರುವ ಕೇರಳದ ವಾಹನ ಪ್ರಯಾಣಿಕರಿಗೆ ಕೋವಿಡ್ ನೆಪದಲ್ಲಿ ವಿಧಿಸಿರುವ ನಿರ್ಬಂಧದ ವಿರುದ್ಧ ಆಕ್ರೋಶ ತೀವ್ರಗೊಳ್ತಾ ಇದ್ದು ಆಗಸ್ಟ್ 9ರ ಬೆಳಿಗ್ಗೆ ಯುಡಿಎಫ್ ಮತ್ತು ಎಲ್ಡಿಎಫ್ನ ಯುವ ಸಂಘಟನೆಗಳು ತಲಪಾಡಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ವು. ಪ್ರಧಾನಿ ನರೇಂದ್ರ ಮೋದಿಯವರ ಭಾವಚಿತ್ರ ಹೊಂದಿರುವ ವ್ಯಾಕ್ಸಿನ್ ಪ್ರಮಾಣ ಪತ್ರಕ್ಕೆ ಬೆಲೆಯೇ ಇಲ್ಲ ಎಂದು ಪ್ರಶ್ನಿಸಿದ ಕಾರ್ಯಕರ್ತರು ವ್ಯಾಕ್ಸಿನ್ ಪ್ರಮಾಣ ಪತ್ರದ ಪ್ರತಿಯನ್ನ ಸುಟ್ಟು ಪ್ರತಿಭಟನೆ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಹರ್ಷಾದ್ ವರ್ಕಡೆ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಅಂತಾರಾಜ್ಯ ಸಂಚಾರವನ್ನು ಯಾವುದೇ ಕಾರಣಕ್ಕೂ ನಿರ್ಬಂಧಿಸುವಂತಿಲ್ಲ ಎಂದು ಸೂಚನೆಯನ್ನು ನೀಡಿದ್ರು. ಕರ್ನಾಟಕದ ಬೊಮ್ಮಾಯಿ ಸರ್ಕಾರ ಕೋವಿಡ್ ಹೆಸರಲ್ಲಿ ಗಡಿ ಬಂದ್ ಮಾಡಿ ಬಿಕ್ಕಟ್ಟನ್ನು ಉಂಟು ಮಾಡಿದೆ. ಕೇರಳ ನಿವಾಸಿಗಳನ್ನ ಕೋವಿಡ್ ನೆಪದಲ್ಲಿ ನಿರ್ಬಂಧಿಸಿರುವಂತಹ ಕರ್ನಾಟಕ ಸರ್ಕಾರದ ಕ್ರಮವನ್ನು ಖಂಡಿಸಿ ಗಡಿಭಾಗ ತಲಪಾಡಿಯಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ಇಂದು ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕರ್ನಾಟಕದ ಗಡಿಭಾಗ ಬಂದ್ ನಡೆಸಿರುವಂತಹ ನೀತಿ ಜನಸಾಮಾನ್ಯರನ್ನ ಬೀದಿಗೆ ತಳ್ಳಿದೆ. ಈ ಬಗ್ಗೆ ಕೇರಳದ ಸಿಎಂ ಪಿನರಾಯಿ ವಿಜಯನ್ ಮಧ್ಯಪ್ರವೇಶ ಮಾಡಿ ಗಡಿ ಸಮಸ್ಯೆ ಇತ್ಯರ್ಥಪಡಿಸಬೇಕಾಗಿದೆ. ಹಿಂದೆಯೂ ಗಡಿ ಬಂದ್ ಮಾಡಿದಾಗ ನಾವು ಸಹಕಾರ ನೀಡಿದ್ದೇವೆ, ಆದರೆ ಈಗ ನಾವು ಒಪ್ಪಲ್ಲ. ಕೇಂದ್ರ ಸರ್ಕಾರವೇ 2 ಡೋಸ್ ಲಸಿಕೆ ಪಡೆದವರಿಗೆ ನಿರ್ಬಂಧ ವಿಧಿಸುವಂತಿಲ್ಲ ಎಂದು ಹೇಳಿದೆ. 2 ಡೋಸ್ ಕೋವಿಡ್ ವ್ಯಾಕ್ಸಿನ್ ಪಡೆದ ಕೇರಳದ ಗಡಿ ನಿವಾಸಿಗಳನ್ನ ಕರ್ನಾಟಕ ಪ್ರವೇಶಕ್ಕೆ ಅವಕಾಶವನ್ನ ನೀಡಲೇಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಕೆಎಂಸಿಸಿ ಮುಖಂಡ ಬಾಬಾ ಉದ್ಯಾವರ, ಮುಸ್ಲಿಂ ಲೀಗ್ ಮಂಜೇಶ್ವರ ಪಂಚಾಯತ್ ಸಮಿತಿಯ ಅಧ್ಯಕ್ಷ ಸೈಫುಲ್ಲಾ ತಂಗಳ್, ಯೂತ್ ಕಾಂಗ್ರೆಸ್ ಮಂಜೇಶ್ವರದ ಮಂಡಲ ಸಮಿತಿಯ ಅಧ್ಯಕ್ಷ ಇರ್ಷಾದ್ ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದ ಮುಸ್ತಫಾ ಉದ್ಯಾವರ, ಪ್ರಮುಖರಾದ ಸಿದ್ದಿಕ್ ಮಂಜೇಶ್ವರ, ಡೇರಿಕ್ ಮಂತೇರೋ, ಹನೀಫ್ ಪಡಿನ್ಯಾರ್, ಎಪಿ ಬದ್ರುದ್ದೀನ್ ತುಮಿನಾಡ್ ಮೊದಲಾದವರು ಉಪಸ್ಥಿತರಿದ್ದರು. സമരം സിന്ദാബാദ് ഈ കൈകൾ വലിയത് കണ്ടവർ ನ್ಯಾಯವ ಕೊಡಿ, ವ್ಯಾಕ್ಸಿನ್ ಪಡೆದವರಿಗೆ ಪ್ರವೇಶ ಕೊಡಿ, ವ್ಯಾಕ್ಸಿನ್ ಪಡೆದವರಿಗೆ ಪ್ರವೇಶ ಕೊಡಿ, ವ್ಯಾಕ್ಸಿನ್ ಪಡೆದವರಿಗೆ ಪ್ರವೇಶ ಕೊಡಿ. ಕೋವಿಡ್ ರೋಗದ ಹೆಸರನ್ನು ಹೇಳಿ, ಕೋವಿಡ್ ರೋಗದ ಹೆಸರನ್ನು ಹೇಳಿ, ಗಡಿಯನ್ನು പഞ്ചായത്തിന്റെ ജനപ്രതിനിധിയുമായ മുസ്തഫ ഉദ്യാവർ, അതുപോലെ തന്നെ KMCCന്റെ ബഹുമാന്യനായ നേതാവ്, മറ്റു മുസ്ലിം യൂത്ത് ലീഗിന്റെ ഈ പ്രതിഷേധ സമരത്തിലേക്ക് എത്തിച്ചേർന്നിരിക്കുന്ന സമുന്നതരായ യൂത്ത് ലീഗിന്റെയും യൂത്ത് കോൺഗ്രസിന്റെയും അതുപോലെ തന്നെ UDYFന്റെ മറ്റു